ತಮ್ಮ ಆಯಾಸವನ್ನು ಪರಿಹರಿಸಬೇಕಾಗಿ ಕೃಷ್ಣ ಗಿರಿಯನ್ನು ಇಬ್ಬರು ಹೇಳಿದೆವು. ಆಯಾಸ ಹೆಚ್ಚಿಗಾಯ್ತು. ಮಂದ ಮಾರುತನು ಮಂದವಾಗಿ ಬೀಸುತ್ತಾ ಅವ ಆಜ್ಞಾಧಾರಕ ಬೀಸಲೇಬೇಕು. ಸಂತೋಷವಾಯಿತು ತಮ್ಮ. ಗಾಳಿ ಬರ್ತಾ ಇದ್ದಂತೆ ಒಂದು ವೀಣೆಯ ನಾದ ಬೇಗ, ಹೌದು, ನೇರ, ಹೌದು, ದಿಟ್ಟ, ಹೌದು, ನಿರಂತರ, ಹೌದು, ವೀಣೆಯ ನಾದ ಜೊತೆಗೆ ಒಂದು ಸಂಗೀತ. ಹೌದು ಹೌದಾ? ಅದು ಯಾರ್ದಂತೂ ಗೊತ್ತಾಯ್ತಾ? ಸಂಗೀತ ಬಂದ ಇಲ್ಲಿಗೆ ಮತ್ತೆ ಸಂಗೀತ ಕೇಳಿಸಿತು. ಗಾಯನ ಹೌದು. ಅದು ಯಾರದ್ದು ಗೊತ್ತಾಯ್ತಾ ನಿಮಗೆ? ಗೊತ್ತಾಗ್ಲಿಲ್ಲ. ನನಗೆ ಗೊತ್ತಾಯ್ತು. ಯಾರದ್ದು? ಅವಳೇ. ಅವಳ ಪರಿಚಯ ಉಂಟೇನೋ? ಅವಳಂತ ಹೇಳ್ತಿಲ್ಲ. ಯಾರು? ಬ್ರಹ್ಮನ ರಾಣಿ ವೀಣಾ ಪಾಣಿ ವಾಣಿ. ಅವಳೇ ರಾಣಿ. ಹುಚ್ಚ ಏನು ತಲೆ ಕೆಟ್ಟು ಎಷ್ಟು ದಿವಸ ಆಯ್ತು ಹೇಳಿ? ಹುಚ್ಚರ ಹಾಗೆ ಮಾತಾಡಬಾರ್ದು. ಏನಾಯ್ತು? ವಾಣಿ ಅಂತ ಹೇಳ್ತಿಯಲ್ಲ. ಹೌದು. ಬ್ರಹ್ಮನ ಸೃಷ್ಟಿ ಕಾರ್ಯಕ್ಕೆ ಅನುಕೂಲೆಯಾಗಿರುವವಳು ಆ ವಾಣಿ. ಆ ಶಾರದಮ್ಮ ಇಲ್ಲಿಗೆ ಬರ್ಲಿಕ್ಕಿಲ್ಲ. ಹಾಗಿದ್ರೆ ಅವಳಲ್ಲ. ನನಗೆ ಗೊತ್ತಾಯಿತು. ಯಾರು? ಸ್ವರ್ಗಲೋಕದಲ್ಲಿ ಸಭ್ಯರ ಮಾತನ್ನು ಸಂತೃಪ್ತಿಗೊಳಿಸಲಿಕ್ಕೆ ಬೇಕಾಗಿ ಇಬ್ಬರಿದ್ದಾರಂತೆ. ಯಾರಲ್ಲ? ಗಾಯಕರು. ಯಾರಲ್ಲ? ತುಂಬೂರ ಆ ಕುದುರೆ ಮುಖದವ. ಕುದುರೆ ಮುಖದವ. ಹೌದು. ಹುಚ್ಚಪ್ಪ, ಏನು ಯಾಕೆ ಗೊತ್ತಾ? ಅವ ದೇವತೆಗಳಲ್ಲಿ ಒಬ್ಬ. ಸಣ್ಣ ಮುಂಡರು ಈ ಸ್ಥಳಕ್ಕೆ ಬಂದಿದ್ದಾರೆ ಅಂತ ವರ್ತಮಾನ ತಿಳಿದ್ರೆ ಸಾಕು, ಈ ಕಡೆ ತಲೆ ಹಾಕಿ ಮಲಗಲಿಕ್ಕಿಲ್ಲ. ತುಂಬೂರ ಅಲ್ಲ. ತುಂಬೂರಲ್ವಾ? ನನಗೆ ಗೊತ್ತಾಯ್ತು. ಮತ್ತೆ ಮಹತಿಯಂತಹ ವೀಣೆಯನ್ನು ಹಿಡಿದು 3 ಲೋಕವನ್ನು ಸಂಚಾರ ಮಾಡುವಂತಹ ಅವನೇ ನಾರದ. ಟುಯಿನ್ 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 ಟುಯಿನ್. ತಮ್ಮ ನಿಲ್ಲಿಸು. ಯಾಕೆ ಗೊತ್ತಾ? ಯಾಕೆ? 3 ಲೋಕವನ್ನು ಮುಕ್ಕಾಲು ಗಳಿಗೆಯಲ್ಲಿ ಸುತ್ತು ಬರುವಂತ ಸಾಮರ್ಥ್ಯ ಉದ್ದವ. ಹಾಗಾಗಿ ನಾರದಲ್ಲ, ತುಂಬೂರ ಅಲ್ಲ, ವಾಣಿ ಅಲ್ಲ, ಸ್ವರ ಹೌದಲ್ಲ. ಸ್ವರ ಬಿಡುವ. ಇಲ್ವಾ ವಾಸನೆ, ಪರಿಮಳ, ಸುವಾಸನೆ ಅಂತ ಹೇಳಿ. ಪರಿಮಳ ಹೌದು. ಪರಿಮಳ ಬರ್ತಾ ಉಂಟು. ಏನೋ ವಿಶೇಷ ಇರಬೇಕು. ಸ್ವಲ್ಪ ಮುಂದೆ ಹೋಗಿ. ದೇವಿಯನ್ನು ಕಂಡು ಸ್ವರ್ಣ ದುಯ್ಯಾಲೆಯಲ್ಲಿ ದೇವಿಯನ್ನು ಕಂಡರ ಕಳರು ಕಂಡು ನಾವಿಬ್ಬರು ಕಂಡು ದೇವಿಯನ್ನು ಅರರೆ ಯಾರಿವಳು